ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಚಂದ್ರಿಕಾ ನಾಗರಾಜ್ ಬರವು ಶಕ್ತಿ ದಿಂಚಿತಿ ಸಾಧನ ವಿಕಾಸ್ ಎಜುಕೇಷನ್ ಟ್ರಸ್ಟ್ ಕಟ್ಟದು ಬಡವೆರು ಜೋಕ್ಲಿನ ಬರವುಗೂ ಉಮೇದು ಕೊರ್ಪುನ ಪಾಲೆಮಾರೆಗ್ ಮಾತೆರ್ಲ ಸೊಲ್ಮೆ ಸಂದಾವುಡೊಂದು ಆಂಧ್ರ ಪ್ರದೇಶದ ರಾಜ್ಯಪಾಲರ್ ಸುಪ್ರೀಂ ಕೋರ್ಟ್ದ ದುಂಬುದ ನ್ಯಾಯಾಧೀಶರ್ ಅಬ್ದುಲ್ ನಜೀರ್ ಪಂತೆರ್ ಕುಡ್ಲದ ಮೇರಿ ಹಿಲ್ಡ್ ಸಜ್ಜಿದ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಲೋಕಾರ್ಪಣೆ ಮಲ್ತದ ಆರು ಪಾತೆರಿಯರು ಲ್ಯಾಂಡ್ ಲಿಂಕ್ಸ್ ರಿಯಲ್ ಎಸ್ಟೇಟ್ ದ ಯಜಮಾನೇರ್ಲ ಆದುಪ್ಪುನ ರಾಜ್ಯದ ದುಂಬುದ ಮಂತ್ರಿ ಬೊಕ್ಕ ವಿಕಾಸ್ ಎಜುಕೇಷನ್ ಟ್ರಸ್ಟ್ ಗುರ್ಕಾರೆಲ್ ಕೃಷ್ಣ ಜೆ ಪಾಲೆಮಾರ್ ಕುಡ್ಲದ 4 ಮುಖ್ಯ ಜಾಗಲೈನ ಕುಡ್ಲದ ಮೇರಿ ಹಿಲ್ಡ್ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಮೋರ್ಗನ್ಸ್ ಗೇಟೆಡ್ ಪಾಲೆಮಾರ್ ಗಾರ್ಡನ್ ಸುರತ್ಕಲ್ ಕಾಟಿಪಳ್ಳುಡು ಪಾಲೆಮಾರ್ ಫಾರ್ಮ್ಸ್ ಬೊಕ್ಕ ಜಪ್ಪು ಮೊಗೇರ್ ಕಡೆಕಾರಡ್ ನೇತ್ರಾವತಿ ಸಭಾಭವನ ಪನ್ಪುನ 4 ಗಡ್ತದ ಸಭಾಭವನಲೆನ್ ಕಟ್ಟಾದಿತ್ತದು ಶನಿವಾರ ಒಂಜೇ ಪೊರ್ತುಡು ಲೋಕಾರ್ಪಣೆ ಮಲ್ಪರೆ ಕುಡ್ಲದ ಮೇರಿ ಹಿಲ್ದ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ಡ್ ಅಟ್ಟಣೆ ಮಲ್ತಿದ್ದರು ಲೋಕಾರ್ಪಣೆ ಮಲ್ಪೆರೆ ಬದನ ಆಂಧ್ರಪ್ರದೇಶ ರಾಜ್ಯಪಾಲರ್ ದುಂಬುದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ್ ಅಬ್ದುಲ್ ನಜೀರ್ ಬೊಕ್ಕ ಬಿನ್ನೆರೆನ್ ಕದ್ರಾ ನವನೀತ ಶೆಟ್ಟಿ ಎದ್ಕೊಂದು ಸುರುತ ಪಾತೆರ ಪಂಡೆರು ಈ 4 ಯೋಜನೆಲನ ಸಾರಥಿ ಕೃಷ್ಣ ಜೆ ಪಾಲೆಮಾರ್ ಗುರ್ಕಾರ್ಮಿ ಒಯ್ತಿದ್ದಿತ್ತದು ರಾಜ್ಯಪಾಲರ್ ಬೊಕ್ಕ ಬಿನ್ನೆರೆಗ್ ಮರ್ಯಾದೆ ಸಂದೈತ ಮಲ್ತೆರ್ ಕೇಂದ್ರ ರೈಲ್ವೆ ಬೊಕ್ಕ ಜಲಶಕ್ತಿ ರಾಜ್ಯ ಮಂತ್ರಿ ವಿ ಸೋಮಣ್ಣ ಕರ್ನಾಟಕ ವಿಧಾನಸಭೆದ ಗುರ್ಕಾರೆರ್ ಯುಟಿ ಖಾದರ್ ಫರೀದ್ ಇತ್ತಿದು ರಾಜ್ಯಪಾಲರ್ ಅಬ್ದುಲ್ ನಜೀರ್ ಲೇಸ್ನು ಉದಿಪನ ಮಲ್ತದು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಲೋಕಾರ್ಪಣೆ ಮಲ್ತೆರ್ ಖಾದರ್ ಫರೀದ್ ಅನ್ನಪೂರ್ಣ ಡೈನಿಂಗ್ ಹಾಲ್ ಲೋಕಸಭಾ ಸದಸ್ಯರ್ ಬ್ರಿಜೇಶ್ ಚೌಟಾ ವ್ಯಾಲಿ ವ್ಯೂ ಉದಿಪನ ಮಲ್ತೆರ್ ಶಾಸಕಿ ಡಾಕ್ಟರ್ ಭರತ್ ಶೆಟ್ಟಿ ಪಾಲೆಮಾರ್ ಗಾರ್ಡನ್ ಶಾಸಕಿ ಉಮಾನಂತ ಕೋಟ್ಯನ್ ನೇತ್ರಾವತಿ ಸಭಾಭವನ ವಿಧಾನ ಪರಿಷತ್ ಸದಸ್ಯರ್ ಐವನ್ ಡಿಸೋಜಾ ಪಾಲೆಮಾರ್ ಫಾರ್ಮ್ಸ್ನ್ ವರ್ಚುವಲ್ಡ್ ಲೋಕಾರ್ಪಣೆ ಮಲ್ತೆರ್ ಕೇಂದ್ರ ಮಂತ್ರಿ ವಿ ಸೋಮಣ್ಣ ಪಾತೆರ್ದು ಕುಡ್ಲಗ್ ಕರ್ನಾಟಕಗೂ ಮಾತ್ರೆಯತ್ ಪಾಕ ಜನಕು ಶಕ್ತಿ ದಿಂಜಾಯಿನ ಪಾಲೆಮಾರ್ ಕೋಟಿ ಗೊರಿ ವ್ಯಕ್ತಿ ಒರಿ ಪಾಲೆಮಾರ್ ಸಾರಗಟ್ಲೆ ಪಾಲೆಮಾರಿನ ಸೃಷ್ಟಿ ಮಲ್ಪುನ ಅವಕಾಶ ಉಂಡೂಂದು ಪಂಡೆರು ಸಾಧಕಿರಾಯಿನ ಸಾನ್ನಿಧ್ಯ ಸಂಸ್ಥೆ ಸ್ನೇಹದೀಪ ಸಂಸ್ಥೆದ ತಾಪಕ್ಕೆ ತಬುಸಂ ಪಿಯುಸಿಡ್ ರಾಜ್ಯುಡೆ ಒಂಜಿನೆ ಸ್ಥಾನ ಪಡೆಯಿನ ದಿಶಾ ಪೂಜಾರಿ 10ನೇ ಕ್ಲಾಸ್ ಪರೀಕ್ಷೆಡ್ ಸಾಧನೆ ಮಲ್ತನ ಮಹಾಲಕ್ಷ್ಮಿ ಪೈಬೊಕ್ಕ ಮಹಾಲಕ್ಷ್ಮಿ ರಡ್ ಕೈದಾಂತೆಲ ಕಲಾ ಸಾಧನೆ ಮಲ್ತನ ಕೌಶಿಕ್ ಆಚಾರ್ಯ ಸೇವಾಶ್ರಮದ ಗೀತಾ ಶೆಟ್ಟಿ ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರ ಇಂಜಿನಿಯರ್ ಪ್ರವೀಣ್ ಕುಮಾರ್ ಮೆಕ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೆರ್ ಕೃಷ್ಣ ಜೆ ಪಾಲೆಮಾರ್ಗ್ ಬೆರಿತಾಂಕ್ ಆದು ಕಾರ್ಯ ಮಲ್ತೊಂದು ಪುನಃ ಟ್ರಸ್ಟಿ ಜೆ ಕೊರಗಪ್ಪ ಮೇರೆಗ್ ಸೇವಾ ತ್ರಿವಿಕ್ರಮ ಬಿರ್ದದ ಒಟ್ಟುಗೂ ಸಮ್ಮಾನದ ಮರ್ಯಾದೆ ಮಲ್ತೆರ್ ಯುಟಿ ಖಾದರ್ ಫರೀದ್ ಪಾತೆರ್ದು ತುಳುನಾಡುಗ ಕಿರೀಟವಾದ ಈ ಯೋಜನೆ ಉಂತುದುಂಡು ಬೆಂಗಳೂರುಡ್ದು ಬೊಕ್ಕ ಕುಡ್ಲ ಅಭಿವೃದ್ಧಿದ ನಗರಾಂದು ಆಯರೆ ಪಾಲೆಮಾರನ ಮಲ್ಲ ಕೊಡಿಕೆ ಉಂಟು ಅರೆನ ಮಗನಕ್ಲು ಪಾಲೆಮಾರ್ ಆತ್ಮಕಥನ ಬೂಕು ಕನವುಡುಂದು ಪಂಡೆರು ರಾಜ್ಯಪಾಲರ್ ಅಬ್ದುಲ್ ನಜೀರ್ ಪಾತೆರ್ದು ಬರವು ಶಕ್ತಿ ದಿಂಜಿತಿ ಸಾಧನ ಅಂಚಿನ ಬರವು ಕ್ಷೇತ್ರ ಸಾಮಾಜಿಕ ಧಾರ್ಮಿಕ ಇಂಚ ಮಾತಾ ನಮೂನೆಟ್ಲ ಸೇವೆ ಸಂದಾವುನ ಪಾಲೆಮಾರ್ಗ್ ಮಾತೆರ್ಲ ಸೊಲ್ಮೆ ಸಂದಾವುಡು ಪಾಲೆಮಾರಿನ ಬಗೆಟ್ ಆಟೋಗ್ರಾಫಿ ಅತ್ತಂಟಲ ಬಯೋಗ್ರಫಿ ಆಡಲ ಬರಲೇಂದು ಆರು ಪಂಡೆರು ಕೃಷ್ಣ ಜೆ ಪಾಲೆಮಾರ್ ಗುರ್ಕಾರ್ಮೆದ ಪಾತೆರ ಪಂಡು ಸಾರ್ವಜನಿಕವಾದ ಒಂದು ನಿಕ್ಲಿನ ಪ್ರೀತಿ ಇಸ್ವಾಸುಡು ಬುಲೆದು ಬೈತಂಡು ಅಬ್ದುಲ್ ನಜೀರ್ ಕುಡ್ಲದ ಅಬ್ದುಲ್ ಕಲಾಂ 6 ರಾಷ್ಟ್ರಪತಿ ಆವಡು ಮುಲ್ಪದ ಕಾರ್ಯಕ್ರಮಟು ಪಾಲುದೆತ್ತು ನಕ್ಲೆಗ್ ಪುಣ್ಯದ ಫಲ ಬರ್ಪುಂಡು ದಾಯ್ಪಂಡ ಇಂದಿಟ್ ಏತ್ ಪಣವು ಬತ್ತಂಟಲ ಅವು ಬರವುಗೂ ಸಾರ್ವಜನಿಕವಾದ ಪೋಪುಡುಂದು ಪಂಡೆರು ಪ್ರಸನ್ನ ಪಾಲೆಮಾರ್ ಪ್ರದೀಪ್ ಪಾಲೆಮಾರ್ ಬೊಕ್ಕ ಜೆಕೆ ರಾವ್ ಯೋಗೇಶ್ ಕುಮಾರ್ ಜಪ್ಪು ಸೇರ್ನಂಚ ಟ್ರಸ್ಟಿಲು ಕಾರ್ಯಕ್ರಮಡಿತ್ತೆರು ನಿತಿನ್ ಸಾಲಿಯನ್ ಬೊಕ್ಕ ಯಶಸ್ವಿನಿ ಅಮೀನ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು Sri Krishna Palemar is an industrialist, a reputed builder, educationalist, most important. He is an educationalist and a versatile social worker. He also runs several educational institutions, namely Vikas College of Physiotherapy, Vidya High School, Derebail. He is actively involved in a number of philanthropic, social, religious, and educational activities. His contribution towards upliftment of people of poor and downtrodden section is noteworthy. Sri Krishna Palemar has sponsored many poor students for higher education and has adopted several orphans and provided them free education and livelihood. ನಾನೊಂದು 20 ವರ್ಷ ವಕೀಲನಾಗಿ ಕೆಲಸ ಮಾಡಿದ್ದೇನೆ, ಒಂದು 20 ವರ್ಷ ನ್ಯಾಯಾಧೀಶನಾಗಿ ಕೆಲಸ ಮಾಡಿದ್ದೇನೆ. ಬಟ್ ನನ್ನ ಫೇವರೇಟ್ ಸಬ್ಜೆಕ್ಟ್ ಏನಂದರೆ ಎಜುಕೇಷನ್ ಆ್ಯಂಡ್ ನಾಟ್ ಲಾ. ಎಜುಕೇಷನ್ ಈಸ್ ಎ ಪವರ್ಫುಲ್ ಟೂಲ್ ಟು ಪಾವರ್ಟಿ ಎಲಿವಿಯೇಷನ್ as it enables individuals to improve their income potential,
fulfill basic needs, and contribute to economic development of the society. ನಾನು ಇವತ್ತು ಎಲ್ಲರ ಪರವಾಗಿ ಇಡೀ ತುಳುನಾಡಿನ ಮತ್ತು ಕರಾವಳಿ ಜನತೆಯ ಪರವಾಗಿ ನಾನು ಕೃಷ್ಣ ಜೆ ಪಾಲೆಮಾರ್ ಮತ್ತು ಅವರ ಕುಟುಂಬಸ್ಥರು ಇಡೀ ತಂಡದವರನ್ನು ನಾನು ವಿಶೇಷವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ತುಳುನಾಡು ಮತ್ತು ನಮ್ಮ ಮಂಗಳೂರು ಏನಿದೆ ಇದರ ಸೌಂದರ್ಯದ ಕಿರೀಟವಾಗಿ ಇವತ್ತು ಪಾಲೆಮಾರ್ ಕನ್ವೆನ್ಷನ್ ಎದ್ದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಯಾಕೆಂತ ಹೇಳಿದರೆ ಈ ಎಲ್ಲ ಯೋಜನೆಗಳು ಬಂದಾಗ ಇದು ಪರೋಕ್ಷವಾಗಿ ಒಂದು ಊರ ಅಭಿವೃದ್ಧಿಗೆ ಪೂರಕವಾಗುವಂಥ ಎಲ್ಲ ದೊಡ್ಡ ಮಟ್ಟದ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಇವತ್ತು ಮಂಗಳೂರು ನಗರ ಇವತ್ತು ಕರಾವಳಿ ಪ್ರದೇಶ ಇವತ್ತು ಅಭಿವೃದ್ಧಿಯಾಗಿ ಇನ್ನಿತರ ಪ್ರದೇಶ ಜನರನ್ನು ನಾನು ಆಕರ್ಷಿಸಿಕೊಳ್ಳಬೇಕಾದ್ರೆ ಅದು ಇಲ್ಲಿ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬರಬೇಕಾದ್ರೆ ಈ ರೀತಿಯ ಯೋಜನೆ ಅದಕ್ಕೂ ಪ್ರಮುಖವಾಗಿರುವಂಥ ಅವಕಾಶ ಆಗಬೇಕು. ಒಬ್ಬ ಪಾಲೆಮಾರು ಕೇವಲ ಮಂಗಳೂರಿಗೆ ಅಲ್ಲ, ಕರ್ನಾಟಕಕ್ಕೆ ಅಲ್ಲ, ತನ್ನದೇ ಆದಂಥ ಸ್ನೇಹವನ್ನಾದ ಒಂದು ದೊಡ್ಡ ಬದುಕನ್ನು ಕಟ್ಟುವುದರಲ್ಲಿ ಅನೇಕರಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಸನ್ಮಾನ್ಯ ಕೃಷ್ಣ ಪಾಲೆಮಾರವರು. ನನಗನ್ಸದೆ ಕೋಟಿಗೊಬ್ಬ ಪಾಲೆಮಾರು ಅನ್ನೋದು ನನಗೆ ಗಮನಕ್ಕೆ ಬಂತು. ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಿಬೇಕಾದ್ರೆ ತನ್ನ ಕರ್ತವ್ಯ ನಿಷ್ಠೆ, ತಾನು ಯಾವ ರೀತಿ ಮುಂದಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಹಡೆದಂಥ ತಂದೆ ತಾಯಿಗಳ ಆಶೀರ್ವಾದ, ತಮ್ಮ ನಡವಳಿಕೆ ಒಂದು ರೀತಿ ನಮಗೆ ದಾರಿಯನ್ನು ತೋರಿಸ್ತದೆ ಅನ್ನೋದಕ್ಕೆ ಪಾಲೆಮಾರು ಕೂಡ ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಪಾಲೆಮಾರ್ ಕನ್ವೆನ್ಷನ್ ಸೆಂಟರನ್ನು ಉದ್ಘಾಟಿಸುವುದು ದೊಡ್ಡ ವಿಚಾರ ಅಲ್ಲ. ಹಾಗೂ ಇಲ್ಲಿ ಈ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಲಿಕ್ಕೆ ನೀವು ಬಂದಿದ್ರಿ. ಇವತ್ತು ಪಾಲೆಮಾರ್ ಎಲ್ಲರೂ ಹೇಳಿದರು, ಭಾಳ ಹೊಗಳಿದ್ರು. ಆದರೆ ಏನಿದ್ದರೂ ನಾವು ಏನು ಆಗಿದ್ದರೂ ಎಲ್ಲ ನಮ್ಮ ಏನು ಸಂಪಾದನೆ ಇದ್ದರೂ ಸಾರ್ವತ್ರಿಕವಾಗಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇದೆಲ್ಲ ಬೆಳೆದು ಬಂದಿದೆ. ವಿಕಾಸ್ ಎಜುಕೇಷನ್ ಟ್ರಸ್ಟ್ ಇವತ್ತು ರಾಜ್ಯಪಾಲರು ಹೇಳಿದಾಗೆ ವಿದ್ಯೆಗೆ ಹೆಚ್ಚು ಪ್ರೋತ್ಸಾಹ ಕೊಡಲಿಕ್ಕಾಗಿ ವಿದ್ಯೆ ಕಲಿಯುವವರಿಗೆ ಮತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸುವವರಿಗೆ ಇದರ ಏನೂ ಹಣ ಬಂದರೂ ಕೂಡ ಅದು ಸಾರ್ವಜನಿಕವಾಗಿ ಹೋಗುವಂಥದ್ದು. ಹಾಗೆ ಇವತ್ತು ಇಲ್ಲಿ ಯಾವುದು ಈ ಹಾಲಿಂದ ಯಾವ ಬರಲಿ, ಇದರ ಬಂದ ಆದಾಯ ಇರಲಿ, ಎಂಥದ್ದಿದ್ದರೂ ಅದು ಈ ವಿದ್ಯೆ ಕಲಿಯುವವರಿಗೆ ಭಾಳ ಹಿಂದುಳಿದವರಿಗೆ ಇದೆಲ್ಲ ಅದಕ್ಕೆ ಹೋಗುವಂಥದ್ದು. ಅದರಿಂದಾಗಿ ನಿಮ್ಮ ಈ ಸಮಯ ಏನಾದರೂ ವ್ಯರ್ಥ ಆಗಿದ್ರೆ ಆ ಪುಣ್ಯದ ಫಲ ನಿಮಗೂ ಬರ್ತದೆ ಅಂತ ಹೇಳುವಂಥದ್ದು. ಪ್ರತ್ಯುಚಿತಿಂದಲ ಪೊಸ ಇಸ್ಯುಲಿನ ಕಲ್ಪನ ಉಮೇದು ಬೊಕ್ಕ ಪುಣೆಪಾಟಿಗೆ ಬುಲಿಪಾವನಕ ಬರವು ಕಲ್ಪನಕ್ಲು ಎಲ್ಲೆ ಆತ್ಮ ಇಸ್ವಾಸಡು ಸಮಾಜರು ದುಂಬು ನಡಪಾವನ ನಾಯಕಿರಾಪೆರೆಂದು ಪ್ರೊಫೆಸರ್ ನರೇಂದ್ರ ಎಲ್ ನಾಯ್ಕ್ ಪಂತೆರ್ ಕುಡ್ಲದ ಎಕ್ಸ್ಪರ್ಟ್ ಸಂಸ್ಥೆದ ಓರಿಯೆಂಟೇಷನ್ ಕಾರ್ಯಕ್ರಮಟು ಗುರ್ಕಾರ್ಮೆ ಒಯ್ಸ್ತ ಆರು ಪಾತೆರಿಯರು. ಕುಡ್ಲ ಕೊಡಿಯಲ್ ಬೈಲ್ದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿಡು ಹೊಸದಾದ ಸೇರ್ನಕ್ಲೆಗ್ ಬೊಕ್ಕ ಅಕ್ಲಿನ ಪೋಷಕರಿಗೂ ಓರಿಯೆಂಟೇಷನ್ ಕಾರ್ಯಕ್ರಮ ಶುಕ್ರವಾರ ನಡೆತಂಡು. ಪ್ರಿನ್ಸಿಪಾಲ್ ಪ್ರೊಫೆಸರ್ ರಾಮಚಂದ್ರ ಭಟ್ ಸುರುತ ಪಾತೆರ ಪಂಡರ್. ಎಕ್ಸ್ಪರ್ಟ್ ಬರವು ಸಂಸ್ಥೆಲಿನ ಗುರ್ಕಾರೆರ್ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಗುರ್ಕಾರ್ಮೆ ಒಯ್ಸ್ತು ತುಡರ್ ಬೊಲ್ಬು ಪೊತ್ತಾತು ಓರಿಯೆಂಟೇಷನ್ ಕಾರ್ಯಕಾರ ಉದೀಪನ ಮಲ್ತಿರ್. ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಪಾತೆರ್ದು ಪ್ರತಿಯೋಜಿತಿನಲ ಪೊಸ ಇಸೆಯುಲನು ಕಲ್ಪನಾ ಉಮೇದು ಬೊಕ ಪುಣೆಪಾಟಿಗೆ ಬುಲಿಪಾವನ್ನಗ ಬರವು ಕಲ್ಪನಕಲು ಎಲ್ಲೆ ಆತ್ಮ ಇಸ್ವಾಸಡು ಸಮಾಜನು ದುಂಬು ನಡಪಾವುನ ನಾಯಕಿರಾಪೆರೆಂದು ಪಂಡೆರು. ಎಕ್ಸ್ಪರ್ಟ್ ಶಿಕ್ಷಣ ಸಮೂಹ ಸಂಸ್ಥೆಲಿನ ಒತ್ತು ಗುರ್ಕಾರ್ತಿ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಬರವು ಕಲ್ಪರೆ ಸೇರ್ನ ಪೊಸಬೆರೆಗ್ ಪ್ರತಿಜ್ಞೆ ಮಲ್ಪಾಯರು. ಉಷಾಪ್ರಭಾ ಎನ್ ನಾಯಕ್ ಪಾತಿರ್ದು ಬರವು ಕಲ್ಪನೆಟು ಮುಖ್ಯವಾದ ಬರವು ಕಲ್ಪನಕ್ಲೆಗು ಉಮೇದು ಉಪ್ಪುಡು. ಅಕ್ಲೆಡ ಉಮೇದು ಮೂಡಂದೆ ಇತ್ತಂಡ ನಮ್ಮ ಮಾತಾಶ್ರಮ ವ್ಯರ್ಥ ಆಪುಂಡು. ಪ್ರತಿಜ್ಞೆ ಮಲ್ತಿಬೊಕ್ಕ ನಮ್ಮ ಐಕ್ ತಯಾರಾದಿಪ್ಪೋಡು. ಬರವು ಕಲ್ಪನವೇ ನಮ್ಮ ಮುಖ್ಯ ಒತ್ತು ಆದಿಪ್ಪೊಡುಂದು ಪಂಡೆರು. ಪ್ರತಿಯೊರಿಲ ಅಕ್ಲೆನ ಬದುಕು ಕಟ್ಟುನ ಶಿಲ್ಪಿಲಾವುಡು. ಐಕ್ ಬೇತೆಕ್ಲು ಜವಾಬ್ದಾರಿಲಾ ಪುಜೇರು. ಬದುಕು ಇಡೀ ಜೋಕ್ಲಿನ ಜವಾಬ್ದಾರಿ ದೆತ್ತುನಿಯರೆ ಸಾಧ್ಯೋನೇ ಇಚ್ಛಿ. ಅಕ್ಲಿನ ಬುಡು ಕಲ್ಪುಗೂ ಅಕ್ಲಿಗ್ ಅವಕಾಶ ಕೊರ್ಲೆಂದು ಬರವು ಕಲ್ಪೆರೆ ಸೇರ್ನ ಪೊಸಬೆರೆನ ಇಲ್ಲದಕ್ಲೆಗ್ ಡಾಕ್ಟರ್ ಉಷಾಪ್ರಭಾ ಎನ್ ನಾಯಕ್ ಪಂಡೆರು. ಮಾಹಿತಿ ಬೊಕ ತಂತ್ರಜ್ಞಾನ ವಿಭಾಗದ ನಿರ್ದೇಶಕಿ ಅಂಕುಶ್ ಎನ್ ನಾಯಕ್ ಬರವು ಕಲ್ಪುಗೂ ಒಂದುನ ಪಾಕ ಇಚಾರಲನ ಇವರ ಕೊರಿಯರ್. ಬರವು ಸಂಸ್ಥೆದ ಉಪನ್ಯಾಸಕೇರನು ಬರವು ಕಲ್ಪನಕ್ಲೆಗ್ ಈ ಪೊರ್ತುಡು ಪೊಲಬು ಮಲ್ತು ಕೊರಿಯರು. If you are ready to take care of them for lifetime, then why you want to leave them here? Not needed. Your education is already done. You are already educated. You are working, or your partner is working. Okay, I used or, maybe both. Okay, both are working. Then why do they have to study? So parents need to answer this question to yourself, because without reason they will not do anything.
If you can analyze this, then you get answer why you want to do. Okay? Don't tell that no, my son is very intelligent, daughter is very intelligent. With only intelligence, required intelligence, not the sufficient condition to crack JEE. Moola mantra for cracking JEE is consistency. Do anything, you need to be consistent. Anything in the sense, again, the right thing. So if you have understood this much, will you think that, okay, I'm capable of being consistent, I'm capable of allowing my dream to flourish? I don't tell that, dream will be successful. Dream will be successful only based on how you are going to make it happen in next 2 years. Students of this generation, different from the generations that came before us, is that the students are all what we call as digital natives. If you know what this means, or if you do not know what a digital native means, basically these children have grown up with technology, right? They were born after smartphones came into the market. They grew up with social media. They have a lot more exposure to the world than any of us had at the same age. And they've grown up in this knowledge economy where knowledge is available freely, but values not so freely, right? So that is where this bridge between the generations need to be filled. And somewhere parents also need to acknowledge that technology is here to stay and we also need to adapt to it. ಕುಡ್ಲ ಕೊಡಿಯಾಲ್ ಬೈಲ್ ಶಾರದಾ ಪದವಿಪೂರ್ವ ಕಾಲೇಜಿದ ಅಮರ್ ಪೊಂಡುಲು ರಚಿತಾ ರಾಘವೇಂದ್ರ ಬೊಕ್ಕ ರಚನಾ ರಾಘವೇಂದ್ರ 12ನೇ ಕ್ಲಾಸ್ ಪರೀಕ್ಷೆದ ವಿಜ್ಞಾನ ವಿಭಾಗಡು ಒರ್ತಿ ಆಜುನೈತೇಟ್ ಆಜುನುವುದು ಬೊಕ್ಕೊರ್ತಿ ಆಜುನೈತೇಟ್ 592 ಮಾರ್ಕ್ ದೆತ್ತಿದು ರಾಜ್ಯಡೆ ಸುರುತ ಬೊಕ್ಕ 3ನೇ ರ್ಯಾಂಕ್ದ ಸಾಧನೆ ಮಲ್ತದೇರು. ಕುಡ್ಲ ಕೊಡಿಯಲ್ ಬೈಲ್ ಶಾರದಾ ಪದವಿಪೂರ್ವ ಕಾಲೇಜಿದ ಅಮರ್ ಪೊಂಡುಲು ರಚಿತಾ ರಾಘವೇಂದ್ರ ಬೊಕ್ಕ ರಚನಾ ರಾಘವೇಂದ್ರ ರಾಜ್ಯಡೆ ಮಲ್ಲ ಸಾಧನೆ ಮಲ್ತದು ಕಲ್ತನ ಕಾಲೇಜಿಗೆ ಕೀರ್ತಿ ಕನಾಯ್ದೇರು. 12ನೇ ಕ್ಲಾಸ್ ಪರೀಕ್ಷೆದ ವಿಜ್ಞಾನ ವಿಭಾಗಡು ರಚಿತಾ ಆಜುನುದು ದೆತ್ತದು ರಾಜ್ಯಡೆ ಸುರುತ ರ್ಯಾಂಕ್ ಬೊಕ್ಕೊರ್ತಿ ರಚನಾ ಆಜುನುದೇಟ್ 592 ಮಾರ್ಕ್ ದೆತ್ತದು ರಾಜ್ಯಡೆ 3ನೇ ರ್ಯಾಂಕ್ದ ದಾಖಲೆ ಮಲ್ತದೇರು. ಸಾಧನೆ ಮಲ್ತನ ಮುಕ್ಲಿಗೆ ಶಾರದಾ ವಿದ್ಯಾಲಯ ಬರವು ಸಂಸ್ಥೆನ ಗುರುಕಾರ್ಯರು ಪ್ರೊಫೆಸರ್ MB ಪುರಾಣಿ ಶಾಲ್ ಪಾಡ್ದು ಮರ್ಯಾದೆ ಮಲ್ತೇರು. ಈ ಪೊರ್ತುಡು ಪುರಾಣಿಕ್ ಪಾತಿರ್ದು ಈ ವಿದ್ಯಾರ್ಥಿನ ಅಮ್ಮೇರು ಅಪ್ಪೆ ಪುಣ್ಯ ಮಲ್ತದೇರು. ಬಜಿ ಕಲ್ಪನಟ್ ಮಾತ್ರ ಪಾಠ ಅತ್ತಾಂದಿ ಬೇತೆ ಕಲ್ಪುಡ್ಲ ದುಂಬುಲ್ಲಿರು ಇರುವೇರ್ಲ ಸಂಸ್ಥೆಗೆ ಕೀರ್ತಿ ಕನಾಯಿದೇರು. ಭವಿಷ್ಯಡು ಇರುವೇರ್ಲ ಎಡ್ಡೆ ಆವಡಂದು ಎಡ್ಡೆಪ್ಪು ಬಯಕೇರು. ತನ್ಕುಲಿನ ಸಾಧನೆಗೆ ಬೆರಿಮುಲ್ಲಾದು ಉಂತುನ ಆಡಳಿತ ಮಂಡಳಿ ಪ್ರಿನ್ಸಿಪಾಲರು ಬರೋ ಕಲ್ಪಾವನಕ್ಲು ಬುಕ ಇಲ್ಲದಕ್ಲಿಗೆ ರಚಿತಾ ರಾಘವೇಂದ್ರ ಬುಕ ರಚನಾ ರಾಘವೇಂದ್ರ ಸೊಲ್ಮೆ ಸಂದಾಯರು. ಇರುವೇರಿಗ್ಲ ಶಾಲದ ಒಟ್ಟುಗೂ ನೆಂಪುದ ಕಾಣಿಕೆ ಚೀಪೆತನಸು ಸಂದೇಹಿತ ಮಂತದು ಮರ್ಯಾದೆ ಕೊರಿಯರು. ಶಾರದಾ ಪದವಿ ಪೂರ್ವ ಕಾಲೇಜ್ ಆಡಳಿತ ಮಂಡಳಿದಕ್ಲು ಬರೋ ಕಲ್ಪಾವನಕ್ಲು ಪ್ರಿನ್ಸಿಪಾಲರು ಬುಕ ಇರುವೇರಿನಲ ಇಲ್ಲದಕ್ಲು ಈ ಪೊರ್ತುಡು ಇತ್ತೇರೆ. ಅವಳಿ ಜವಳಿ ಮಕ್ಕಳು ರಚಿತಾ ರಚನಾ ಅವರ ತಂದೆ ತಾಯಿಗಳು ತುಂಬ ಪುಣ್ಯ ಮಾಡಿದ್ದಾರೆ. ಅವರ ಒಂದು ಎನ್ಕರೇಜ್ಮೆಂಟ್ ಕೇವಲ ಓದುವುದರಲ್ಲಿ ಮಾತ್ರ ಅಲ್ಲ, ಎಲ್ಲ ಚಟುವಟಿಕೆಯಲ್ಲಿ ಆ ಪಾಠೇತರ ಚಟುವಟಿಕೆ ಕೂಡ ಅವರು ಸಮವಾಗಿ ಪಾರ್ಟಿಸಿಪೇಟ್ ಮಾಡಿ ಅದು ಕೂಡ 600ರಲ್ಲಿ 600 ಮಾರ್ಕ್ ಪಡೆಯುವಂಥದ್ದು, 600ರಲ್ಲಿ 58 ಮಾರ್ಕ್ ಪಡೆಯುವಂಥದ್ದು. ಅದು ಒಂದೆರಡು ಮಾರ್ಕ್ನಲ್ಲಿ ಏನು ವ್ಯತ್ಯಾಸ ಇಲ್ಲ, ಇಬ್ಬರು ಕೂಡ 100%. ಅದರಿಂದ ನೀವು ನಿಮಗೆ ವೈಯಕ್ತಿಕ, ನಿಮಗೆ ಪಾಠ ಮಾಡಿದ ಗುರುಗಳಿಗೆ, ನಿಮ್ಮನ್ನು ಹೆತ್ತು ಸಾಕಿದ ತಂದೆ ತಾಯಿಗಳಿಗೆ, ಸಂಸ್ಥೆಗೆ ನೀವು ಒಳ್ಳೆಯ ಹೆಸರನ್ನು ತಂದಿರಿ. ಭಗವಂತ ಮುಂದಿನ ನಿಮ್ಮ ಭವಿಷ್ಯದಲ್ಲಿ ಕೂಡ ಒಳ್ಳೆಯದನ್ನು ಮಾಡಲಿ. ನೀವು ಈ ದೇಶಕ್ಕೆ, ಕುಟುಂಬಕ್ಕೆ, ನಮ್ಮ ಸಮಾಜಕ್ಕೆ ಆದರ್ಶ ಮಕ್ಕಳಾಗಿ ಬೆಳೀಲಿಕ್ಕೆ ಆ ಭಗವಂತ ನಿಮ್ಮನ್ನು ಹರಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದು ತುಂಬ ಖುಷಿ ಇದೆ. ಪೇರೆಂಟ್ಸ್ ಸಪೋರ್ಟು ತುಂಬ ಚೆನ್ನಾಯಿತು, ಟೀಚರ್ ಸಪೋರ್ಟು ತುಂಬ ಚೆನ್ನಾಯಿತು. ಮುಖ್ಯವಾಗಿ ಅವ್ರು ನನ್ನ ಮೇಲೆ ಇಟ್ಟಿದ್ದ ಕಾನ್ಫಿಡೆನ್ಸ್, ಕೆಲವೊಮ್ಮೆ ನಾನೇ ಕಾನ್ಫಿಡೆಂಟ್ ಇಲ್ಲದಿದ್ದಾಗ ಅವರು ಎಷ್ಟು ಕಾನ್ಫಿಡೆನ್ಸ್ ನನ್ನ ಮೇಲೆ ತೋರಿಸಿದ್ರು, ಅದರಿಂದ ನನಗೇನಾದ್ರು ಮಾಡ್ಬೋದು ನನ್ನ ಕೈಯಲ್ಲಿ ಅಂತ ಅನಿಸ್ತು. ಸೊ ಈ ಮೂಲಕ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಮತ್ತು ನನ್ನ ಅವಳಿ ತಂಗಿ ರಚನಾ, ಅವಳಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೈಕ್ ಮನೆಯಲ್ಲೇ ಡೌಟ್ ಕ್ಲಿಯರ್ ಆಗ್ತಿತ್ತು ತುಂಬ ಅವಳಿಂದ. ಅವಳಿಗೆ 598 ಸಿಕ್ಕಿದೆ ಔಟ್ ಆಫ್ 600. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟ. I'm Rachana from Sharda PU College. I got state third rank, 598 out of 600. And in JEE I got 98.16 percentile. I am very much happy for my results. I'm even happy. My sister got first rank. She got 600 out of 600. I'm happy for her too. ಸಮಾಜದ ಏಳಿಗೆಗಾದು ಕುಲಾಲ ಸಮಾಜದಕುಲು ಮಾತಿರ್ಲ ಒಗ್ಗಟ್ಟಿಟ್ಟು ಕಾರ್ಯ ಮಲ್ಪಡುವುದು ಕರ್ನಾಟಕ ಸರ್ಕಾರದ ಹೊಸ ಕುಂಭ ನಿಗಮದ ಗುರ್ಕಾರರ್ ಡಾಕ್ಟರ್ ವೇಲು ಪತ್ತೆರ್ 6 ಬಂಟ್ವಾಳ ತಾಲೂಕುದ ಪಣೋಲಿ ಬೈಲ್ ಕಲ್ಲುಟ್ಟಿ ದೈವಸ್ಥಾನಡು ಸಮ್ಮನದ ಮರ್ಯಾದೆ ತೆತ್ತುದು ಪಾತೇರಿಯರು. ಕರ್ನಾಟಕ ಸರ್ಕಾರದ ಹೊಸ ಕುಂಭ ನಿಗಮದ ಗುರ್ಕಾರಿ ಡಾಕ್ಟರ್ ವೇಲು ದಕ್ಷಿಣ ಕನ್ನಡ ಬೊಕ ಉಡುಪಿ ಜಿಲ್ಲಾ ತಿರ್ಗಾಟ ಮಲ್ತೊಂದಿತ್ತದು ಗುರುವಾರ ಬಂಟ್ವಾಳ ತಾಲೂಕುದ ಪಣೋಲಿ ಬೈಲ್ ಕಲ್ಲುಟ್ಟಿ ದೈವಸ್ಥಾನಕ್ಕೂ ಹೋದಿತ್ತೇರು. ಪಣೋಲಿ ಬೈಲು ಸ್ಥಾನದ ಭಂಡಾರದ ಇಲ್ಲಡು ಕುಲಾಲ ಸಮಾಜ ಬಂಧುರಿನ ನೆಲೆಟ್ಟು ಅರೆಗ ಆತ್ಮೀಯ ಸಮ್ಮಾನದ ಕಾರ್ಯಕ್ರಮ ನಡೆತಂಡು. ಸಮ್ಮಾನದ ಮರ್ಯಾದೆ ತಂದು ಡಾಕ್ಟರ್ ವೇಲು ಪಾತೆರ್ದು ಕುಲಾಲ ಸಮುದಾಯದ ಸಂಘಟನೆ ಬೊಕ್ಕ ಸಾಮಾಜಿಕ ಕಾರ್ಯಲು ಬೊಕ್ಕಲಾತ್ ಗಟ್ಟಿಮುಟ್ಟು ಆವಡಿತ್ತದು ಸಮಾಜದ ಏಳಿಗೆಗೂ ಮಾತಿರ್ಲ ಒಗ್ಗಟ್ಟು ಕಾರ್ಯ ಮಲ್ಪಡುವುದು ಪಂಡೇರು. ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆದ ತಾಪ ಗುರ್ಕಾರಿ ಡಾಕ್ಟರ್ ಅಣ್ಣಯ್ಯ ಕುಲಾಲ ಉಳ್ತವರು, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ದೇವಪ್ಪ ಪಂಜಿಕಲ್, ಕುಲಾಲ ಕುಂಬಾರ ಯುವ ವೇದಿಕೆದ ಜಿಲ್ಲಾ ಗುರ್ಕಾರ್ಯರು ಅನಿಲ್ ದಾಸ್ ಇಂಚ ಕುಲಾಲ ಸಮುದಾಯದ ನಾಯಕರು ಈ ಪೊಡ್ತುಡಿತ್ತೇರು. ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ಅವರ ಹೋರಾಟ ದಿನತೆ ಇದೆ. ಇನ್ನು ಮುಂದಕ್ಕೆ ಕೂಡ ಸರ್ಕಾರದ ಮುಖಾಂತರ ಇರ್ಬೋದು ಯಾವುದೇ ಒಂದು ದೊಡ್ಡ ಮಟ್ಟದ ಯೋಜನೆಗಳಿಗೆ ನಮಗೆಲ್ಲರಿಗೂ ಕೂಡ ಆ ಆನೆದ ಆಶೀರ್ವಾದ ಇರಲಿ, ನಮ್ಮ ಕನ್ನಡಿಗರನ್ನ ಕ್ಷೇತ್ರದ ಆಶೀರ್ವಾದ ಇರಲಿ ಅಂತೇಳಿ ನಾವೆಲ್ಲರೂ ಕೂಡ. ಬರವು ಸಂಸ್ಥೆಯನ್ನು ನಡಪಾವೊಂದು ಬರ್ಪುನ ಆತು ಸುಲಭದ ಕೆಲಸ ಅತ್ತಂದು ವಿಧಾನ ಪರಿಷತ್ ಸದಸ್ಯರು ಎಸ್ಎಲ್ ಭೋಜೇಗೌಡ ಪತ್ತೆರ್ ಪುತ್ತೂರು ಅಕ್ಷಯ ಕಾಲೇಜಿದ ವರ್ಷದ ಲೇಸು ಅಕ್ಷಯ ವೈಭವಡು ಪಾಲದೆತ್ತೊಂದು 6 ಪಾತೇರಿಯರು. ಪುತ್ತೂರದ ಅಕ್ಷಯ ಕಾಲೇಜಿದ ವರ್ಷದ ಲೇಸು ಅಕ್ಷಯ ವೈಭವ 2 ದಿನ ನಡೆತಂಡು. ಶುಕ್ರವಾರ ನಡೆದ ಕಾಲೇಜಿದ ವರ್ಷದ ಲೇಸ್ಡ್ ಪ್ರಿನ್ಸಿಪಾಲ್ ಗಂಗಾರತ್ನ ಸುರೂತ ಪಾತೆರ ಪಂಡರು ಮಲ್ಲ ಭಿನ್ನೆರಾದು ಪಾಲದೆತ್ತೊನ್ನ ವಿಧಾನ ಪರಿಷತ್ ಸದಸ್ಯರು ಎಸ್ಎಲ್ ಭೋಜೇಗೌಡರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ್. ಭೋಜೇಗೌಡರು ಪಾತೆರ್ದು ಬರವು ಸಂಸ್ಥೆನು ನಡಪಾವೊಂದು ಬರ್ಪುನವು ಆತು ಸುಲಭದ ಕೆಲಸ ಆತ್. ಯುವಶಕ್ತಿ ಇತ್ತೆ ಕೆಲಸ ಇಜ್ಜಂದೆ ಕಂಗಾಲಾಪುನ ಪೊರ್ತುಡು ಅಕ್ಷಯ ಕಾಲೇಜಿದಂಚಿನ ಬರವು ಸಂಸ್ಥೆಲು ಗ್ರಾಮೀಣ ಭಾಗದ ಜೋಕ್ಲೆನ ಬದುಕಡು ಆಶಾಕಿರಣ ಆದುಪುನವು ಸಂತೋಷದ ಸಂಗತಿ. ಯುವಶಕ್ತಿಗೂ ಸರಿಯಾಯಿನ ಮಾರ್ಗದರ್ಶನ ಕೊರ್ಪುನ ಕೆಲಸನು ಹಿರಿಯರು ಜವಾಬ್ದಾರಿಡು ಮಲ್ಪೊಡುಂದು ಪಂಡೆರು. ಸಂಸ್ಥೆದ ಬರವು ಕಲ್ಪನಾ ಬಿರ್ಸೇರ್ ಬೊಕ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ್. ನಮ್ಮ ಕುಡ್ಲ ಚಾನಲ್ ನಿರ್ದೇಶಕಿ ಲೀಲಾಕ್ಷ ಬಿ ಕರ್ಕೇರ ಪಾತೆರ್ದು ಬರವು ಸಂಸ್ಥೆಡು ಎಡ್ಡೆ ಬರವು ಕೊರುಂಡ ಅಲ್ಪ ಎಡ್ಡೆ ಬರವು ಕಲ್ಪನಕ್ಲಿನ ಒಟ್ಟುಗೂ ಸಾಧನೆ ಮಲ್ಪರೆ ಸಾಧ್ಯ ಆಪುಂಡು. ಪುತ್ತೂರು ಇತ್ತೆ ಶಿಕ್ಷಣ ನಗರಿ ಆವೊಂದುಪ್ಪುನ ಕುಶಿತ ವಿಚಾರ ಅಂದು ಪಂಡೆರು. ಬೇತೆ ಬೇತೆ ಪಂತೊಲೆಡು ಗೆಂದಕ್ಲೆಗ್ ಇನಾಮುಲೆನು ಪಟ್ಟೀರ್. ಅಕ್ಷಯ ಬರವು ಸಮೂಹ ಸಂಸ್ಥೆಲನ ಗುರ್ಕಾರರ್ ಜಯಂತ ನಡುಬೈಲು ಗುರ್ಕಾರ್ ಮಿದ ಪಾತಿರ ಪಂಡು ಗ್ರಾಮೀಣ ಭಾಗದ ಜೋಕ್ಲಿಗೂ ಸಾಯ ಆವಡು ಪನ್ಪುನ ಉದ್ದೇಶದಿ ಒಂದು ಈ ಸಂಸ್ಥೆನು ಕಟದಾಂದು ಪಂಡೆರು. ಕಾಲೇಜ್ ಆಡಳಿತ ಮಂಡಳಿದಕ್ಲು ಬರವು ಕಾಲೇಜ್ ಆಡಳಿತ ಮಂಡಳಿದಕ್ಲು ಬರವು ಕಲ್ಪವುನಕ್ಲು ಕಲ್ಪುನಕ್ಲಿನ ಸಂಘದ ಪದಾಧಿಕಾರಿಲು ಒಕ್ಕ ಕಲ್ಪುನಕ್ಲು ಕಾರ್ಯಕ್ರಮಟು ಪಾಲತೆ ತುಂಡೆರು. ಇವತ್ತು ಅಕ್ಷಯ ಕಾಲೇಜಿನಲ್ಲಿ ಇವರು ಜಯಂತ್ ಅವರು ಒಂದು ರೈತ ಕುಟುಂಬದಿಂದ ಬಂದವರು. ಅವರು ಕೃಷಿ ಬದುಕವರು. ಜಯಂತ್ ಅವ್ರ ಮನೆಯವರು ಕೂಡ ಇಲ್ಲಿದ್ದಾರೆ. ಅವರ ಮಕ್ಕಳು ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡಿ ಒಬ್ಬರು ಡಾಕ್ಟರ್ ಆಗಿದ್ದಾರೆ, ಇನ್ನೊಬ್ಬರು ಇನ್ನು ಕಲಿತಾ ಇದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಅವರು ಈ ಹಳ್ಳಿಗಾಡಿನ ಮಕ್ಕಳಿಗೆ ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಈ ಸುತ್ತಮುತ್ತ ಇರ್ತಕ್ಕಂಥ ಕೃಷಿ ಬದುಕಿನನ್ನೇ ಅವಲಂಬಿಸಿರ್ತಕ್ಕಂಥ ಕುಟುಂಬದ ಮಕ್ಕಳಿಗೆ ಇವತ್ತು ಇಂಥ ಒಂದು ಕಾಲೇಜನ್ನು ತೆರೆಯುವ ಮುಖಾಂತರ ಅವರ ಮುಂದಿನ ಭವಿಷ್ಯತ್ತಿನಲ್ಲಿ ಅವರ ಭವಿಷ್ಯವನ್ನು ರೂಪಣೆ ಮಾಡಿಕೊಡ್ತಕ್ಕಂಥ ಒಂದು ಬಹುದೊಡ್ಡ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಜಯಂತ್ರವರಿಗೆ ಮತ್ತು ಅವ್ರ ಫ್ಯಾಮಿಲಿಯವರಿಗೆ ನಾವೆಲ್ಲರೂ ಕೂಡ ಭಾಳ ಕೃತಜ್ಞರಾಗಿರಬೇಕು. ಇವತ್ತು ಯುವಶಕ್ತಿಯ ಮುಂದೆ ಬೇರೆ ಯಾವುದೂ ಇಲ್ಲ. ಯುವಶಕ್ತಿಯನ್ನು ನಾವು ಇವತ್ತು ಕಡೆಗಣಿಸುವಂಥ ಪರಿಸ್ಥಿತಿ ಇಲ್ಲ. ಯುವಶಕ್ತಿಗೆ ಸರಿಯಾದ ಮಾರ್ಗೋಪಾಯವನ್ನು ಕೊಡ್ತಕ್ಕಂಥ ಕೆಲಸ
ಇವತ್ತು ಸರ್ಕಾರ ನಡೆಸ್ತಕ್ಕಂಥ ನನ್ನಂಥ ಶಾಸಕನಿಂದ ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರ ಜವಾಬ್ದಾರಿ ಇದ್ದರೂ ಕೂಡ ಇವತ್ತು ಯುವಶಕ್ತಿಯನ್ನು ನಾವು ಯಾವ ರೀತಿಯಲ್ಲೂ ಕೂಡ ಕಡೆಗಣಿಸಂಗಿಲ್ಲ. ಹಾಗಾಗಿ ಇವತ್ತು ಅನೇಕ ಕೋರ್ಸ್ಗಳನ್ನು ಇಲ್ಲಿ ಓದಿದೆ. ಆವಾಗಲೇ ಮಾತಾಡುವಾಗ ಹೇಳಿದ್ರು, ಇವತ್ತು ಮಾರಿಷಸ್ನಲ್ಲಿ ಟ್ರೈನಿಂಗ್ ಪಡೆದು ಇವತ್ತು 22 ಜನ ಇವತ್ತು ನಮ್ಮ ಇದರಲ್ಲಿ ಏರೋನಾಟಿಕ್ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸುಸಂದರ್ಭ ಬಂದಿದೆ. ಸಭಾಂಗಣ ಒಂದು ಫುಲ್ ಮಕ್ಕಳಿಂದ ಕೂಡಿದೆ. ಇದು ಇದಕ್ಕಿಂತಲೂ 2-3 ಪಟ್ಟು ಜಾಸ್ತಿ ಆಗಬೇಕಂತ ನಾವು ದೇವರ ಹತ್ರ ಬೇಡೋದು, ಇದಕ್ಕಿಂತ ಕಡಿಮೆ ಆಗಬಾರ್ದು. ಯಾಕೆಂದರೆ ಅವರ ಕ್ವಾಲಿಟಿಯಲ್ಲಿ ಉಂಟು. ಮತ್ತು ಪ್ರತಿಯೊಬ್ಬರನ್ನು ನೋಡಿ, ಒಂದು ಪುತ್ತೂರು ಇವತ್ತು ನಮ್ಮ ದಕ್ಷಿಣ ಕನ್ನಡವನ್ನು ನಮ್ಮ ಎಜುಕೇಷನ್ ಹಬ್ ಅಂತ ಹೇಳ್ತೇವೆ, ಮೂಡುಬಿದ್ರೆಯನ್ನು ಎಜುಕೇಷನ್ ಹಬ್ ಅಂತ ಹೇಳ್ತೇವೆ. ಆದರೆ ಇವತ್ತು ಪುತ್ತೂರು ಸಹ ಅದಕ್ಕಿಂತ ಕಡಿಮೆ ಇಲ್ಲ ಅಂತ ತೋರಿಸಿಕೊಟ್ಟದ್ದು ಅಕ್ಷಯ ಕಾಲೇಜಿನ ನಮ್ಮ ಜಯಂತ್ ನಡುಬಯಲವರು. ಆದ ಕಾರಣ ಮಕ್ಕಳ ಹತ್ರ ನಾನು ಇಷ್ಟೇ ಹೇಳೋದು, ನೀವು ಇಲ್ಲಿ ಏನು ಎಜುಕೇಷನ್ ನೀವು ಪಡೀತೀರಾ, ನೀವು ಮುಂದೆ ಏನಾದರೂ ಮಾಡಬೇಕಂತ ಹೇಳಿದ್ದೇವೆ. ಮೊದಲು ನೀವು ಹೇಗೆ ನಮ್ಮ ದಕ್ಷಿಣ ಕನ್ನಡ ಉಂಟು, ಉಡುಪಿ ಜಿಲ್ಲೆಯಲ್ಲಿ ಅಂತ ನಾವು ನಮ್ಮ ಹಿರಿಯರು ನಮ್ಮ ದೇವರಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ನಾವು ಎಲ್ಲರೂ ದೇವರಿಗೆ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತೇವೆ. ಅದೇ ಪ್ರಕಾರ ದೇವರು ನಮ್ಮ ಮನೆಯಲ್ಲಿ ಇರ್ತಾರೆ, ನಮ್ಮ ಅಪ್ಪ ಅಮ್ಮ ಅಂದೇವೆ. ಯಾಕೆಂದರೆ ಅವರು 20-25 ವರ್ಷ ನಿಮ್ಮನ್ನು ಕಲಿಸಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರಿಗೆ ಗೊತ್ತುಂಟು. ಅಕ್ಷಯ ಕಾಲೇಜ್ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವರ ಭವಿಷ್ಯವಾದ ಬುನಾದಿಯನ್ನು ಕಟ್ಟಬೇಕೆಂಬ ಭಾವನೆಯಿಂದ ಕಟ್ಟಿದಂಥ ವಿದ್ಯಾಸಂಸ್ಥೆ. ಇವಾಗ ಅಕ್ಷಯ ಕಾಲೇಜು, ಅಕ್ಷಯ ಗ್ರೂಪು ಪದವಿ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, PUC ಆದ ನಂತರ ಅಥವಾ ಡಿಗ್ರಿ ಆದ ನಂತರ ಆದಂಥ ಮಕ್ಕಳಿಗೆ ಅಕ್ಷಯ ಅಕಾಡೆಮಿಕ್ ಕ್ಯಾರಿಯರ್ ಮೂಲಕ ಉದ್ಯೋಗವನ್ನು ಕೊಡುವಂಥ ಅಕಾಡೆಮಿಕ್ ಕ್ಯಾರಿಯರ್, ಹೀಗೆ 3 ವಿಧದ ಸಂಸ್ಥೆಯನ್ನು ಹಾಕಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉದ್ಯೋಗವನ್ನು ಕೊಡುವೆಂಬ ಭರವಸೆಯೊಂದಿಗೆ ಪ್ರಾರಂಭವಾದಂಥ ಅಕ್ಷಯ ಕಾಲೇಜು ಈಗಾಗಲೇ ಪ್ರಾಂಶುಪಾಲರು ಹೇಳಿದಾಗೆ 15 ಮಕ್ಕಳಿಂದ ಸ್ಟಾರ್ಟ್ ಆದಂಥ ಮಕ್ಕಳು ಇವಾಗ ಎಲ್ಲವೂ ಸೇರಿ 700ಕ್ಕಿಂತ ಹೆಚ್ಚು ಮಕ್ಕಳನ್ನು ಒಂದು 4-5 ವರ್ಷದಲ್ಲಿ ಅಲ್ಪಾವಧಿಯಲ್ಲಿ ಕಾಲೇಜಿನ ಒಂದು ಒಳ್ಳೆಯತನದಿಂದ ಇಷ್ಟೊಂದು ಮಕ್ಕಳು ಬಂದಿದ್ದೀರ. ಸಂಪ್ರದಾಯದ ಕಲೆ ಬೊಕ್ಕ ಕೈಗಾರಿಕೆದ ವೈಭವನು ಪೊಲವು ಮಲ್ತು ಕೊರುಪುನ ಸೂತ್ರ ಸೌಂದರ್ಯಂ ದಿ ಬ್ಯೂಟಿ ಆಫ್ ಥ್ರೆಡ್ ಕೈಮಕ್ಕ ಬೊಕ್ಕ ಕರಕುಶಲ ವಸ್ತುಲಿನ ಪ್ರದರ್ಶನ ಕುಡ್ಲದ ಟೀಮೆಬೈ ಹಾಲ್ದ ಡಿನ್ನರ್ ಹಾಲ್ಡ್ ಮೇ 22 31 ಬೂಟ ನಡೆದೊಂದುಂಟು. ಸಂಪ್ರದಾಯದ ಕಲೆ ಬೊಕ್ಕ ಕೈಗಾರಿಕೆದ ವೈಭವನು ಪೊಲಪು ಮಲ್ತು ಕೊರ್ಪುನ ಸೂತ್ರ ಸೌಂದರ್ಯಂ ದಿ ಬ್ಯೂಟಿ ಆಫ್ ಥ್ರೆಡ್ ಕೈಮಕ್ಕ ಬೊಕ್ಕ ಕರಕುಶಲ ವಸ್ತುಲಿನ ಪ್ರದರ್ಶನ ಕುಡ್ಲದ ಟಿಎಂಎಫ್ಐ ಹಾಲ್ದ ಡಿನ್ನರ್ ಹಾಲ್ಡ್ ಮೇ 22 31 ಬೂಟ ನಡೆತೊಂದುಂಡು. ಸ್ಮಾರ್ಟ್ ಆರ್ಟ್ಸ್ ಈವೆಂಟ್ಸ್ ದ ನಿಲ್ಟ್ ದಿವೊನ್ನ ಈ ಎಕ್ಸಿಬಿಷನ್ 10 ದಿನ ನಡೆತೊಂದಿತ್ತದು. ಬಿನ್ನೆರ್ ತುಡರ್ ಬೊಲ್ಪು ಪೊತ್ತದು ಶುಕ್ರಾರ ಉದಿಪನ ಮಲ್ತೆರು. ಕಂಟೆಂಟ್ ಕ್ರಿಯೇಟರ್ ಲಕ್ಷ್ಮೀ ಶೆಣೈ PR ದುಂಬಾಲ್ತೆಡು ನಡತೊಂದುಪ್ಪುನ ಈ ಪ್ರದರ್ಶನಡು ಅಲಂಕಾರಿ ಸೀರೆಲು, ದುಪ್ಪಟ್ಟ, ಸುದ್ದ ಕಾಟನ್ ದುತ್ತೈತೊಲು, ಜೋಕ್ಲಿನ ಬೊಕ್ಕ ಪೊಂಚುಲಿನ ದುತ್ತೈತೊಲು, ಇಯರಿಂಗ್ಸ್, ರಿಂಗ್ಸ್, ಬ್ಯಾಂಗಲ್ಸ್, ಮ್ಯಾಟ್ಸ್, ಡೆಕೋರೇಷನ್ ಐಟಮ್ಸ್, ಬ್ಯಾಗ್ಸ್, ಮರದ ಕುರ್ಸುಲು, ರೆಸಿನ್ ಆರ್ಟ್ ಬೊಕ್ಕ ಲೆದರ್ ಸ್ಯಾಂಡಲ್ಸ್ ಸೇರಿದಂಚ ಬೇತೆ ಬೇತೆ ಕೈಗಾರಿಕಾ ವಸ್ತುಲು ಪ್ರದರ್ಶನ ಬೊಕ್ಕ ಮಾರಾಟ ಮೇಳುಡು ಉಂಡು. ಕಂಟೆಂಟ್ ಕ್ರಿಯೇಟರ್ ಲಕ್ಷ್ಮೀ ಶೆಣೈ ಪಾತಿರ್ದು ಭಾರತದ ಬೇತೆ ಬೇತೆ ಬಾಕೊಡ್ದು ಬೈದ್ನ ಕಲಾಕಾರರು ಒಂಜೇ ಚಾವಡಿಡು ಅಕ್ಲಕಲಿನ ಕಲಾ ಚಾತುರ್ಪುನು ಪ್ರದರ್ಶನ ಮಲ್ತೊಂದುಲ್ಲೆರು. ದೇಶದ ಬೇತೆ ಬೇತೆ ಭಾಗಲಿನ ಸ್ಟಾಲ್ ಉಂಡು. ಜ್ಯುವೆಲ್ಲರಿ, ಹ್ಯಾಂಡಿಕ್ರಾಫ್ಟ್, ತೆನಸುಲು ಸೇರಿದಂಚ ಬೇತೆ ಬೇತೆ ರೀತಿದ ಸೊತ್ತುಲು ಒಂಜೇ ವೇದಿಕೆಡು ತಿಕ್ಕುಂಡು. ಈ ಪ್ರದರ್ಶನ ತೂಯರೆ ಮಾತೆರ್ಲ ಬರಡೊಂದು ಕೇಂಡುಂಡೆರು. ಭಾರತದ ಬೇತೆ ಬೇತೆ ಭಾಗಲೊಡೆದು ಬೈದ ಕೈಟೆ ಇಡೀ ತಯಾರು ಬಲ್ತದ ಸೀರೆ, ಬೆಡ್ಶೀಟ್, ಕುರ್ತಾ ಸೇರಿದಂಚ ಕೈಟೆ ತಯಾರಾಯಿನ ಪಾಕ ವಸ್ತುಲು ಬುಲ್ಪ ತಿಕ್ಕುಂಡು ಶಿವಾನಿ ತೇರಿಪಾಯರು. ನಮಕುಡ್ಲ ಚಾನೆಲ್ ನಿರ್ದೇಶಕಿಯರ್ ಸೌಮ್ಯ ಎಲ್ ಕರ್ಕೇರ, ಶ್ರೀಲಲಿತಾ, ಪದ್ಮಿನಿ ಶೆಣೈ, ಶಾಂತಿ ಶೆಣೈ, ಜ್ಯೋತಿ ಶೆಟ್ಟಿ, ಪಲ್ಲವಿ ಬೊಕ್ಕ ಪ್ರಜ್ವಲ್ ಉದಿಪರ ಲೆಸಡ್ ಪಾಲುದೆ ತುಂಡರು.
ಸೌಂದರ್ಯಂ ಅಂತ TMFI ಹಾಲಲ್ಲಿ ನಡೀತಾ ಇದೆ. ಇದೇ ತಿಂಗಳು 22ರಿಂದ 31 ತನಕ ಇಲ್ಲಿ ನಿಮಗೆ ಇಡೀ ದೇಶದಿಂದ, ನಮ್ಮ ಇಡೀ ಇಂಡಿಯಾದಿಂದ ಬಂದಂತಹ ಆರ್ಟಿಸನ್ಸ್ಗಳು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಈ ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿಗಬೇಕಾದ್ರೆ ನೀವು ಇಲ್ಲಿ ಬರಲೇಬೇಕು. ದಿಸ್ ಹ್ಯಾಸ್ ಅರೌಂಡ್ 60 ಸ್ಟಾಲ್ಸ್ ಫ್ರಮ್ ಆಲ್ ಓವರ್ ದ ಕಂಟ್ರಿ. ನಿಮಗೆ ಜ್ಯುವೆಲ್ರಿ, ಹ್ಯಾಂಡಿಕ್ರಾಫ್ಟ್ಸ್ ಆಗಲಿ, ತಿಂಡಿ ತಿನಿಸುಗಳಾಗಲಿ, ಮತ್ತು ಎಕ್ಸ್ಕ್ಲೂಸಿವ್ ಈಗ ನಿಮಗೆ ಖಾಲಿ ಕ್ರೀಮ್ ಕಲರ್ದೇ ಒಂದು ಶಾಪ್ ಇದೆ, ಒಂದು ದುಪ್ಪಟ್ಟಗಳಿಗೆ ಒಂದು ಶಾಪ್ ಇದೆ, ಕಲಂಕಾರಿ ಇದೆ, ಚಿಕನ್ ಕಾರಿ ಇದೆ, ಮತ್ತು ಲಕ್ನೋದು ಆರ್ಟ್ ಇದೆ. ಸೊ ಲಾಟ್ ಆಫ್ ಆರ್ಟ್ಸ್, ಆರ್ಟಿಫ್ಯಾಕ್ಟ್ಸ್ ಎಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಸಿಗ್ತಾ ಇದೆ. ದಟ್ಸ್ ಓನ್ಲಿ ಎಟ್ ಸೂತ್ರ ಸೌಂದರ್ಯಂ. ದಟ್ಸ್ ಟೇಕಿಂಗ್ ಪ್ಲೇಸ್ ರೈಟ್ ಹಿಯರ್ at TMFI Hall. So we are here from all over India, completely handmade products. We have like saris, bed sheets, kurtis, dupattas, kalamkaris, and then like a lot of handmade stuff. The paintings we have, metal items, jutis, so all kind of handmade things you will find here in only one place. From everywhere we are, like Rajasthan, Lucknow, Chennai, Punjab, so like from all over India, all the artisans are here from every part of India. ತುಳುನಾಡು ಪೊಕ್ಕ ಇಸೇಸವಾದು ಕುಡ್ಲದ ಜನೋಕ್ಲೇಗ್ ಕ್ರಿಕೆಟ್ ಮನಸ್ಸಿಗೆ ಪತ್ತದು ಪೋಯಿನ ಸಂಬಂಧದ ಗುಂಪು ಆದುಂಡು ರಾಜ್ಯ ವಿಧಾನಸಭೆದ ಗುರುಕಾರಿ ಯುಟಿ ಖಾದರ್ ಫರೀದ್ ಪಂತೆರ್ ಕುಡ್ಲದ ಭಾರತ್ ಮಾಲ್ಡ್ ಗಜಾನನ ಕ್ರಿಕೆಟರ್ಸ್ ತುಳು ಸಿನಿಮಾ ಪ್ರದರ್ಶನ ಉದಿಪನಲ್ಲೇ ಸಿಡ್ 6 ಪಾತೆರಿಯರು. ತುಳು ಸಿನಿಮಾದ ಅಭಿಮಾನಿಲು ಸಿನಿಮಾ ತುಯ್ಯರೆ ಕಾತೊಂದಿತ್ತಿನ ತುಳು ಸಿನಿಮಾ ಗಜಾನನ ಕ್ರಿಕೆಟರ್ಸ್ ಶುಕ್ರವಾರ ಪ್ರದರ್ಶನ ಶುರು ಮಲ್ತದಂಡು. ಪ್ರಜ್ವಲ್ ಫಿಲ್ಮ್ಸ್ ಗುರ್ತು ಮೊರೋಡು ಪ್ರಜ್ವಲ್ ಶೆಟ್ಟಿ ತಯಾರು ಮಲ್ತನ ಗಜಾನನ ಕ್ರಿಕೆಟರ್ಸ್ ಸಿನಿಮಾ ಪ್ರದರ್ಶನ ಉದಿಪನಲೇಸ್ ಕುಡ್ಲದ ಭಾರತ್ ಮಾಲ್ಡ್ ನಡೆತಂಡು. ಬಿನ್ನರನ್ನ ಒಟ್ಟು ಸೇರಿಗೆಡು ಮೈಕಲ್ ಡಿಸೋಜಾ ತುಡರ್ ಬೊಲ್ಪು ಪೊತ್ತಾದು ಉದಿಪನ ಮಲ್ತದು ಎಡ್ಡೆಪ್ಪು ಬಯಕೇರು. ಅಮ್ಮೆರು ಅಪ್ಪೆ ಅಪ್ಪೆ ಭಾಷೆ ಬೊಕ ಅಪ್ಪೆ ಭೂಮಿನು ಯಾಪೊಕುಲ ಮರಪ್ಯರೆ ಬಲ್ಲಿ ತುಳು ಸಂಸ್ಕೃತಿ ಬೊಕ ಭಾಷೆನು ಲೋಕಮಟ್ಟೊಗು ಮುಟ್ಟಾವುನ ಪ್ರಯತ್ನ ಪುಗರುನವು. ಈ ಸಿನಿಮಾ ಸೂಪರ್ ಹಿಟ್ ಆವಡಂದು ಮೈಕಲ್ ಡಿಸೋಜಾ ಪಂಡೆರು. ವಿಧಾನಸಭೆದ ಸ್ಪೀಕರ್ ಯುಟಿ ಖಾದರ್ ಪಾತಿರ್ದು ತುಳುನಾಡು ಬೊಕ ಇಸೇಸವಾದು ಪತ್ತದು ಪೋಯಿನ ಸಂಬಂಧದ ಗುಂಪು ಆದುಂಡು. ಜವನ ಜವಂದಿಲೆಗ್ ಅವಕಾಶ ಕೊರ್ನವು ಎಡ್ಡೆ ಸಂಗತಿ. ಮುಕುಲು ಭವಿಷ್ಯಡು ಮಲ್ಲ ಕಲಾವಿದರಾದು ಬುಳೆವಡಂದು ಎಡ್ಡೆಪ್ಪು ಬಯಕೇರು. ಕೀರ್ತನ್ ಭಂಡಾರಿ ನಿರ್ದೇಶನದ ಗಜಾನನ ಕ್ರಿಕೆಟರ್ಸ್ ಸಿನಿಮೋಡು ವಿನೀತ್ ಕುಮಾರ್, ಸಮತಾ ಅಮೀನ್ ಬೊಕ್ಕ ಅನ್ವಿತಾ ಸಾಗರ್ ಮುಖ್ಯ ಕಲಾವಿದರಾದುಲ್ಲೆರ್. ಕ್ರಿಕೆಟ್ ಸಂಬಂಧದ ಕತೆಕ್ ಒಂದು ಲಂಚ ಬಿನ್ನೇರ್ ಕಲಾವಿದರ್ ಪ್ಲಾಸ್ಟಿಕ್ ಬ್ಯಾಟ್ ಪತ್ತದು ಖುಷಿ ಪಟ್ಟುಂಡೇರ್. ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್, ಪ್ರಕಾಶ್ ಪಾಂಡೇಶ್ವರ ಇಂಚ ಸಿನಿಮಾ ನಿರ್ದೇಶಕಿರ್, ನಿರ್ಮಾಪಕಿರ್, ಕಲಾವಿದರಾಯಿನ ಭೋಜರಾಜ ವಾಮಂಜೂರು, ವಿನೀತ್ ಕುಮಾರ್, ಸಮತಾ ಅಮೀನ್, ಅನ್ವಿತಾ ಸಾಗರ್, ರೂಪಾ ವರ್ಕಾಡಿ, ಲಂಚುಲಾಲ್, ಪ್ರಸನ್ನ ಶೆಟ್ಟಿ ಬೈಲೂರು ಕಾರ್ಯಕ್ರಮಡಿದ್ದೇರು. ನಮ್ಮೆಲ್ಲರ ಆತ್ಮಮಿತ್ರರಾಗಿರುವಂತಹ ಪ್ರಜ್ವಲ್ ಶೆಟ್ಟಿ ಅವರ ನಿರ್ಮಾಣತ್ವದಲ್ಲಿ ಇವತ್ತು ನಿರ್ಮಾಣಗೊಂಡಿರುವಂತಹ ಗಜಾನನ ಕ್ರಿಕೆಟರ್ಸ್ ಎಂಬ ಆ ತುಳು ಚಲನಚಿತ್ರದ ಈ ಒಂದು ಉದ್ಘಾಟನೆ ಸಹ ನಾವಿದ್ದೇವೆ. ನನಗೆ ಅತ್ಯಂತ ಸಂತೋಷವಾಗ್ತಿದೆ. ತುಳುನಾಡಿನ ಮತ್ತು ವಿಶೇಷವಾಗಿ ಮಂಗಳೂರಿನ ಆ ಒಂದು ಭಾವನಾತ್ಮಕ ಸಂಬಂಧ ಇರುವಂಥ ಒಂದು ಆಟ, ಅದು ಅಂಡರ್ ಆರ್ಮ್ ಕ್ರಿಕೆಟ್ ಆಟ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಇದರಲ್ಲಿರುವಂಥ ಒಂದು ಕುಟುಂಬ ಸಮೇತವಾಗಿ ವೀಕ್ಷಣೆ ಮಾಡುವಂಥ ಒಂದು ಚಲನಚಿತ್ರವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಮತ್ತು ಎಲ್ಲ ಯುವ ಜನಾಂಗಕ್ಕೆ ಅದರಲ್ಲಿ ಇವತ್ತು ನಟನೆ ಮಾಡಲಿಕ್ಕೆ ಅದರಲ್ಲಿ ತನ್ನ ಪಾತ್ರವಹಿಸಲು ಅವಕಾಶ ಕೊಟ್ಟಿದ್ದಾರೆ. ಇದರಿಂದಾಗಿ ಬಹುಶಃ ಇವತ್ತು ಈ ಚಲನಚಿತ್ರ ಕೂಡ ಅತ್ಯಂತ ಯಶಸ್ವಿ ಆಗಬೇಕು. ಅದರ ಜೊತೆಯಲ್ಲಿ ಈ ನಟನೆ ಮಾಡಿದಂಥ ಯುವ ಜನಾಂಗ ಯಾರಿದ್ದಾರೆ ಭವಿಷ್ಯ ದೊಡ್ಡ ಮಟ್ಟದ ಕಲಾವಿದರಾಗಿ ತುಳುನಾಡಿನ ಕಲಾವಿದರಾಗಿ ಹೊರಹೊಮ್ಮಬೇಕು. ಇದಕ್ಕೆ ಪೂರಕವಾಗಿ ಮತ್ತು ಒಂದು ಉತ್ತಮವಾದ ಪ್ರೀತಿಯ ಸೌಹಾರ್ದತೆ ಸಮಾಜ ನಿರ್ಮಾಣ ಮಾಡುವಂಥ ಸಂದೇಶ ಕೊಡಿಸುವ ಉದ್ದೇಶದಲ್ಲಿ ಇವತ್ತು ಆ ಒಂದು ಗಜಾನನ ಕ್ರಿಕೆಟ್ ಇವತ್ತು ನಿರ್ಮಾಣಗೊಂಡಿದೆ. ಇದು ಖಂಡಿತವಾಗಿ ಯಶಸ್ವಿ ಆಗ್ತದೆ. ನಾನು ಬಹುಶಃ ಸರ್ವರು ಕೂಡ ಇದನ್ನು
ವೀಕ್ಷಿಸಿ ಈ ಯುವ ಜನಾಂಗಕ್ಕೆ ನೈತಿಕವಾದ ಪ್ರೋತ್ಸಾಹ ಬೆಂಬಲ ಕೊಡೋ ಜವಾಬ್ದಾರಿ ಅದು ತುಳುನಾಡಿನ ಮತ್ತು ಕರಾವಳಿ ಮಾತ್ರ ಅಲ್ಲ, ನಮ್ಮ ಸರ್ವ ನಾಡಿನ ಮತ್ತು ದೇಶದ ರಾಜ್ಯ ಸರ್ವ ಜನರ ಕೂಡ ಜವಾಬ್ದಾರಿ ಆಗಿದೆ ಅಂತ ಹೇಳಿಕೊಂಡು ಸರ್ವರು ಕೂಡ ವೀಕ್ಷಿಸಬೇಕು. ಏನು ಏಪೋಲ ಪಣಪನ ಉಂಡು ನಾ ಕೊಂಕಣಿ ಭಾಷೆ ಮಾಯಿಂಬ ಪಾಕ್ ವಿಸ್ರನ್ನಕ್ಕಾತು ಮಾಯಿಂ ಭಾಷೆಗೆ ವಿಸ್ರನ್ನಕ್ಕಾತು आणि ಮಾಯಿಂಕ ವಾಕ್ ವಿಸ್ರನ್ನಕ್ಕಾತು ಮಾಯಿಂಬ ಪಂಗಳ ಅಮ್ಮೆ ಅಪ್ಪರನ್ನು ಏಪೋಲ ನಮ್ಮ ಮರೆಪೆರ ಬರಲಿ, ನಮ್ಮ ಮಾತೃ ಭಾಷೆಯನ್ನು ಮರೆಪೆರ ಬರಲಿ, ನಮ್ಮ ಮಾತೃ ಭೂಮಿನ ಮರೆಪೆರ ಬರಲಿ ಪಣ ಇನ್ನೀ ಸಬ್ಜೆಕ್ಟ್ ಮಾತೃ ಭಾಷೆ ಏನು ಕೊಂಕಣಿ ಇಂದು ಕ್ರಿಶ್ಚಿಯನ್ ಕೊಂಕಣಿ ಭಾಷೆದೆ ಆಂಡ ಎಂಕ್ಲೆಕ್ ಕುಡ್ಲದ ಜನಕ್ಲೆಕ್ ಎಂಕ್ಲೆಕ್ ಕೊಂಕಣಿ ಇಂಕ್ಲ ಮಾತೃ ಭಾಷೆ ಪಣ್ಣ ಐತ ಒಟ್ಟಿಗೆ ರಟ್ಟು ಅಣ್ಣ ಮೆಗಿನಕ್ಲ ಅಥವಾ ಅಕ್ಕ ಮೆಗ್ದಿನಕ್ಲ ಉಳ್ಳೇರು ಅವು ಒಂಜಿ ತುಳು ಒಂಜಿ ಕನ್ನಡ ಎಂಕಲ್ ಒಂಜಿ ಮುಲ್ಕ ಸಮಾಜಕ್ಕೆ ಆ ಮಾತ್ರಕ್ಲ ಕನ್ನಡಲ್ಲ ತುಳುಲ ಬುಕ್ಕೋ ಕೊಂಕಣಿ ಬುಕ್ಕ ಐತ ಮಿತ್ತು ಕೆಲವರಿಗೆ ಮಲಯಾಳ ಬುಕ್ಕ ಬಾಕಿದ ಭಾಷೆಲ ಇನ್ನಿ ಈ ತುಳು ಸಂಸ್ಕೃತಿಗೋಸ್ಕರ ನಮ್ಮ ಭಾಷೆಗೋಸ್ಕರ ಮುಖಲು ಒಂಜಿ ಮಲ್ಯ ಸಾಹಸ ಮಲ್ತೇರು ಪ್ರಜ್ವಲ್ರ ನಮ್ಮ ರೋಹನ್ ಬುಕ್ಕ ಹಿಂಗ್ ತಕ್ಲ ಮಲ್ಯ ಸಾಹಸ ಮಲ್ತೇರು ತುಳುಗೋಸ್ಕರ ಅಕ್ಕಲ್ನ ತುಳು ಭಾಷೆದ ಅಭಿಮಾನಕ್ಕೆ ಬುಕ್ಕೋ ಈ ಜನಕ್ಕೆ ಕೊಂಚ ತುಳು ಭಾಷೆ ಇಡೀ ಜಾಗತಿಕ ಮಟ್ಟ ತೋರ್ಪಾಡು ಪಂತದ್ದು ಈ ಸಿನಿಮಾ ಮಾಧ್ಯಮಕ್ಕೆ ಒಂಜಿ ಪ್ರಯತ್ನ ಮಾಡ್ತಾರೆ ಬುಕ್ಕ ಎಂಕ್ ತಿಕ್ಕಿನ ರಿವ್ಯೂ ಪ್ರಕಾರ ಈ ಸಿನಿಮಾ ಡೆಫಿನೆಟ್ಲಿ ಸೂಪರ್ ಹಿಟ್ ಆಪುಂಡು. ಈ ಸೂಪರ್ ಹಿಟ್ ಆವಡಣ್ಣ ನಿಕ್ಲ ಮಾತ್ರಲ್ಲ ಬರ್ತದೆ ಇನ್ನು ತೂಯಿನಕ್ಲು ಬಾ ಈ ಎಂಕಲ್ನ ಹಿಂದೆಟ್ಟು ವಾವಾ ಸಹಕಾರಿಯವ್ರ ಕೊರಿಯರ್ ಆಪುಂಡು ವಾಟ್ಸಾಪ್ ಇತ್ತ ಪವರ್ಫುಲ್ ಮೀಡಿಯಾ ಮಾತ ಇಂದೇನು ಕಡಪುಡೋಡು ದೇವರನ ಪೆರುವೋಲು ಮೀನಿಲೆಗೂ ಪುದರ್ಪೋಯಿನ ಮತ್ಸ್ಯತೀರ್ಥ ಉಪ್ಪುನ ಬೆಳ್ತಂಗಡಿ ತಾಲೂಕು ಶಿಶಿಲದ ಶ್ರೀ ಶಿಶಿಲೇಶ್ವರ ದೇವಸ್ಥಾನಡು 1 ದಿನದ ಬೋಳು ಕಾರ್ಯ ನಡೆದು ಬೊಕ್ಕ ಕೊಡಿಯರ್ದು 7 ದಿನದ ಜಾತ್ರೆ ನಡೆತಂಡು. ಪೆರುವೋಲು ಪನ್ಪುನ ದೇವರನ ಮೀನಿಲೆಗೂ ಪುದರ್ಪೋಯಿನ ಮತ್ಸ್ಯತೀರ್ಥ ಉಪ್ಪುನ ಬೆಳ್ತಂಗಡಿ ತಾಲೂಕು ಶಿಶಿಲದ ಶ್ರೀ ಶಿಶಿಲೇಶ್ವರ ದೇವಸ್ಥಾನಡು 9 ದಿನದ ಬೋಳು ಕಾರ್ಯ ನಡೆದು ಬೊಕ್ಕ ಕೊಡಿಯರ್ದು 7 ದಿನದ ಜಾತ್ರೆ ನಡೆತಂಡು. ಕಳೆದ ದಿನ ಬುಧಾರ ಬೈಯಗ್ ತೆಪ್ಪೋತ್ಸವ ಅಟ್ಟಣೆ ಆದಿತ್ತಂಡು ಅಂಕ ಡೊಂಕು ಇಜ್ಜಂದಿನ ಸೀದ ಉಪ್ಪುನ 15 ಬೆದ್ರಲಿನ ಜೋಡ್ಸಾದು ಒಂಜಿ ಸಮುದಾಯದಕ್ಲು ತೆಪ್ಪ ತಯಾರು ಮಲ್ಪುವೆರು. ತೆಪ್ಪುಡು ಶಿಶಿಲೇಶ್ವರ ದೇವರನ ಮೂರ್ತಿ ನದಿದು ನಡಪುನ ಉಚ್ಚಯ ತೂಪುನವೇ ಒಂಜಿ ಪೊರ್ಲು. ಶಿಶಿಲದ ಕಪಿಲ ಸುದಿತ ಕಪಿಲ ಕಲ್ಲುಗ್ ಈ ತೆಪ್ಪುನು ಮೂಜಿ ಸರ್ತಿ ಸುತ್ತು ಬರ್ಪಾದು ತೆಪ್ಪೋತ್ಸವ ಮುಗಿತಲಾಂಡು. ಈ ಪೊರ್ತುಡು ಕಪಿಲ ಸುದಿತ ದೇವೇರ್ನ ಮೀನುಲು ತೆಪ್ಪದ ಅಂಚಿಡ್ದಿಂಚಿಗ್ ಇಂಚಿಡ್ದಂಚಿಗ್ ಲಾಗಿನ ತುಯ್ಯರೆ ಭಾರಿ ಖುಷಿ. ಒಂದು ಆಯ್ಬೊಕ್ಕ ದೈವದೇವರನ ಭೇಟಿಯಾದ ಸುಮಾರು 2 ಕಿಲೋಮೀಟರ್ ದೂರದ ಮೀನಗುಂಡಿಡು ರುದ್ರಪಟ್ಟಣದ ಅಭಿಷೇಕ ಜಲಕಾದ 7 ದಿನದ ಜಾತ್ರೆ ಮುಗಿತಲಾಂಡು. ಅಪ್ಪೆ ಬೇರ್ದ ತುಳುನಾಡು ರಾಷ್ಟ್ರೀಯ ತುಳು ವಿಚಾರಕೂಟ ಮೇ 24 ಐತಾರ ಬಪ್ಪನಾಡು ದುರ್ಗಾಪರಮೇಶ್ವರ ದೇವಸ್ಥಾನದ ಅನ್ನಪೂರ್ಣೇಶ್ವರಿ ಸಭಾಗೌಡರು ನಡೆಪೆರೆ ಉಂಡೊಂದು ತುಳುವ ಮಹಾಸಭೆ ಇಂಟರ್ನ್ಯಾಷನಲ್ ಪ್ರಧಾನ ಸಂಚಾಲಕರ್ ಭಾನುಮತಿ ಶೆಟ್ಟಿ ಕಕ್ವಗುತ್ತು ಪಂತೆರು. ತುಳುವ ಮಹಾಸಭೆ ಇಂಟರ್ನ್ಯಾಷನಲ್ ಪ್ರಧಾನ ಸಂಚಾಲಕರು ಭಾನುಮತಿ ಶೆಟ್ಟಿ ಕಕ್ವಗುತ್ತು ಸುದ್ದಿಕೂಟುಡು ಪಾತಿರ್ದು ತುಳುನಾಡ ಮೂಲ ಸಂಸ್ಕೃತಿ ಆಚಾರ ವಿಚಾರ ದೈವ ಪರಂಪರೆ ಬೊಕ ತುಳು ಬದುಕು ಬಿಲೆತ ರಕ್ಷಣೆ ಬೊಕ ಐತ ಮಹತ್ವನು ನನದ ಅಲ್ಮಗು ಪೊಲಬ್ ಮಲ್ಪನ ಉದ್ದೇಶಗಳು ತುಳು ವರ್ಲ್ಡ್ ಫೌಂಡೇಶನ್ ತುಳುವ ಮಹಾಸಭೆ ಇಂಟರ್ನ್ಯಾಷನಲ್ ಬೊಕ್ಕ ಮುಲ್ಕಿ ಪಂಟಿರ್ನ ಸಂಘದ ಒಟ್ಟು ಸೇರಿಗಡೆ ಅಪ್ಪೆ ಬೇರ್ದ ತುಳುನಾಡು ರಾಷ್ಟ್ರೀಯ ತುಳು ವಿಚಾರಕೂಟ ಮೇ 24 ಐತಾರ ಮುಲ್ಕಿ ಬಪ್ಪನಾಳ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅನ್ನಪೂರ್ಣೇಶ್ವರಿ ಸಭಾಂಗಣಡು ನಡಪೆರೆ ಉಂಡೊಂದು ಪಂಡಿರು. ತುಳು ಜನಪದ ವಿದ್ವಾಂಸರು ಸಾಹಿತಿ ಡಾಕ್ಟರ್ ಇಂದಿರಾ ಹೆಗ್ಡೆ ಗುರುಕಾರ್ಮೆ ವಹಿಸುವರು. ಒಡಿಯೂರು ಶ್ರೀ ಮಾತಾನಂದಮಯಿ ವಿಚಾರಕೂಟ ಉದಿಪನ ಮಲ್ಪುವೆರು. ಪ್ರೊಫೆಸರ್ ಪುರುಷೋತ್ತಮ ಬಲ್ಯಾಯ ದಿಕ್ಸೂಚಿ ಭಾಷಣ ಮಲ್ಪುವರಿಂದ ಅರ್ಪಂಡಿರು. ಮುಗಿತರ ಲೇಸಿಡು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಮುಲ್ಕಿ ಸೀಮೆದ ಅರಸಿರು ದುಗ್ಗಣ್ಣ ಸಾವಂತಿರು ಜಾಗತಿಕ ಬಂಡೇರ್ನ ಸಂಘಗಳ ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ ಪಾಲ್ದೆತುನುವಿರೆಂದು ಭಾನುಮತಿ ಶೆಟ್ಟಿ ಕಕ್ವಗುತ್ತು ಪಂಡಿರು. ಮುಲ್ಕಿ ಬಂಡೇರ್ನ ಸಂಘದ ಗುರುಕಾರ್ಯರು ಅಶೋಕ್ ಕುಮಾರ್ ಶೆಟ್ಟಿ ಮುಲ್ಕಿ ಬಿಲ್ಲವ ಸಂಘದ ಪೊಂಜಿರನ ಮಂಡಳಿದ ಗುರುಕಾರ್ದಿ ಸರೋಜಿನಿ ಸುವರ್ಣ ತುಳುವ ಮಹಾಸಭೆದ ಪ್ರಧಾನ ಕಾರ್ಯಂತಿರು ವಸಂತರಾಯಿ ಕುತ್ತೆತ್ತೂರು ಸಂಚಾಲಕರು ಅರವಿಂದ ಬೆಳ್ಚಡ ಸುದ್ದಿಕೂಟುಡಿದ್ದೇರು. ತುಳು ವರ್ಲ್ಡ್ ಫೌಂಡೇಶನ್ ತುಳುವ ಮಹಾಸಭೆ ಇಂಟರ್ನ್ಯಾಷನಲ್ ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್
ಮೊಕಲ್ನ ನೇತೃತ್ವಡು ಬಿಲ್ಲವ ಸಂಘ ಮಹಿಳಾ ಮಂಡಳಿ ರೋಟರಿ ಕ್ಲಬ್ ಮುಲ್ಕಿ ಲಯನ್ಸ್ ಕ್ಲಬ್ ಮುಲ್ಕಿ ಅಂಚನೆ ವಿಜಯ ಕಾಲೇಜ್ ಮುಲ್ಕಿ ರಾಷ್ಟ್ರೀಯ ಸೇವಾ ಯೋಜನೆ ಮೊಕಲ್ನ ಸಹಯೋಗಡು ಅಪ್ಪೆ ಬೇರ್ದ ತುಳುನಾಡು ರಾಷ್ಟ್ರೀಯ ತುಳು ವಿಚಾರ ಸಂಕಿರಣ ಕೊಂಡ ರಾಷ್ಟ್ರೀಯ ವಿಚಾರ ಗೋಷ್ಠಿ ತುಳುಟು ನಡಪರೆಯುಂಡು ಮೇ 24 ಐತಾರ ಮುಲ್ಕಿದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಬಪ್ಪನಾಡು ಉಲ್ಲಾಲ್ದಿನ ಸನ್ನಿಧಿಡು ಅನ್ನಪೂರ್ಣೇಶ್ವರಿ ಸಭಾಂಗಣಡು ನಡಪು ಕಾರ್ಯಕ್ರಮದ ಸರ್ವ ಅಧ್ಯಕ್ಷತೆಯನ್ನು ಖ್ಯಾತ ಸಾಹಿತಿ ಅಂಚನೆ ತುಳು ಜಾನಪದ ವಿದ್ಯಾಂಸೆಯಾಯನ ಡಾಕ್ಟರ್ ಇಂದಿರಾ ಹೆಗ್ಗಡೆ ವಹಿಸರೆ ಉಳ್ಳಿರು ಉದ್ಘಾಟನೆಯನ್ನು ಒಡಿಯೂರು ಸಂಸ್ಥಾನದ ಸಾಧ್ವಿ ಶ್ರೀ ಮಾತಾನಂದಮಯಿ ನೆರೆಪಂಡ ಮಲ್ಪುವೆರು ದಿಕ್ಸೂಚಿ ಭಾಷಣ ಪ್ರೊಫೆಸರ್ ಪುರುಷೋತ್ತಮ ಬಲ್ಯಾಯ ತುಳು ಜನುಕ್ಲಿನ ಸೌರಬಾನ ಕಟ್ಟದ ಪ್ರಕಾರ 2ನೇ ತಿಂಗಳು ಬೇಸೆಡು 10 ಪೋಪುನಾನಿ ಪತ್ತನಾಚದ ಆಚರಣೆ ನಡಪುಂಡು ಆಟ ಕೋಲ ನೇಮ ಇಂಚ ತುಳುನಾಡದ ಮಾತಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವರ್ಷದ ಮಟ್ಟಿಗೆ ಮುಗಿತಲದ ಒಂಜಿ ಗಡುತ ದಿನ ಪತ್ತನಾಚೆ ಆತುಂಡು ಈ ಸರ್ತಿ ಮೇ 25 ಸೋಮವಾರ ಪತ್ತನಾಚದ ದಿನ ಆತುಂಡು ತುಳುನಾಡು ಭೂತಾರಾಧನೆ ಬೊಕ್ಕ ದೇವೇರ್ನ ಆರಾಧನೆಡು ವಿಶೇಷ ಆರಾಧನೆ ಸೇವೆಲು ಸಾಂಸ್ಕೃತಿಕ ಕಲಾ ಆರಾಧನೆ ಒಂದು ಮಾತ ಪತ್ತನಾಜೆಡ್ದು ಬೊಕ್ಕ ನಡಪಂದು ತುಳು ಜನಕ್ಲಿನ ವರ್ಷದ ಲೆಕ್ಕದ ಕ್ಯಾಲೆಂಡರ್ಡ್ 2ನೇ ತಿಂಗಳು ಬೇಸದ 10 ಪೋಪುನಾನಿ ಬರ್ಪನ ಪತ್ತನಾಜೆ ತುಳುನಾಡದ ವಿಶೇಷ ಆರಾಧನೆ ಮಾತಾ ವರ್ಷದ ಮಟ್ಟಿಗೆ ಅಕೇರಿಯಾಪುನ ವರ್ಷದ ಒಂಜಿ ಗಡುತ ದಿನ ಆದುಂಡು ಈ ಸರ್ತಿ ಒಂದು ಮೇ 25 ಸೋಮವಾರ ಬರನುಂಡು ದೈವಾರಾಧನೆಡು ಕೋಲನೇಮದ ಗಗ್ಗರ ಆಟದ ಗೆಜ್ಜೆ ಮಾತ ಅಟ್ಟ ಸೇರುನ ದಿನ ಒಂದು ಆದುಂಡು ಕೋಲ ನೇಮ ಬಂಡಿನೇಮ ಧರ್ಮನೇಮ ಪಿರಪ್ರತಿಷ್ಠೆ ಕಲಶಾಭಿಷೇಕ ಮಾತ ಪತ್ತನಾಜೆಗಾನಗ ಮುಗಿತು ಬಿಡ್ಪೇರು ಪತ್ತನಾಜಿದ ಪರ್ವ ದೈವಲಿಗೂ ಸಂದುಂಡು ನಾಗಬನ ಗುಳಿಗನಬನ ರಾವು ಗುಳಿಗನಬನ ಕುಟುಂಬದ ಇಲ್ಲಡು ಬಂಡಾರದ ಇಲ್ಲಡು ದೈವಲಿಗು ಪರ್ವ ಕರಿಪುನ ಕರಿದುಪೋಯಿನ ಹಿರಿಯಕ್ಲೆಗೆ ಬಲಸುನ ಮಾತ ಪತ್ತನಾಜಿಗೆ ನಡಪುಂಡು ದೇವಸ್ಥಾನಲಿಡಿದು ದೀಪಾವಳಿ ತುಡರ ಪರಬೊಡ್ದು ಬೊಕ್ಕ ಪಿದ್ದಾಣ್ಣ ಆಟದ ಮೇಳಲು ಊರೂರು ಸುತ್ತುದು ಭಕ್ತೇರ್ನ ಆಟದ ಅಭಿಮಾನಿಲಿನ ಸೇವೆ ಆಟ ಗೊಬ್ಬುದು ಪತ್ತನಾಜಿಗೆ ಅತ್ತನ ಮನದನಿ ತನ್ಪುಲಿನ ಕ್ಷೇತ್ರಗೂ ವಾಪಸ್ ಬತ್ತದು ಸೇವೆ ಆಟ ಗೊಬ್ಬುದು ಗೆಜ್ಜೆಗಿರಿ ಪುಯಿರು ಪತ್ತನಾಜಿದ ಬಗೆಟ್ ಬೇತೆ ಬೇತೆ ನಂಬಿಕೆ ನಡಾವರಿ ಉಂಡು ಪತ್ತನಾಜಿಗಾನಗ ಬರ್ಸ ಬರಿಯರ ಶುರು ಆಪುನ ಕಾಲ ಪತ್ತನಾಜಿಗೆ 10 ಪನಿ ಆಂಡಲ ಬರ್ಸ ಬೂರುಗೆ ದೊಂಬುಗು ಭೂಮಿ ಪುಡಾದು ಪುರಿಕ್ಕುಲು ಪೂರ ಬಾಯಂಗಾದು ಪುವಾಗೆ ಐಕು ಬುಡಾದು ದೇವೇರು 10 ಪನಿ ಆಂಡಲ ಬರ್ಸ ಬರ್ಪಾವೈರೆಂದು ಹಿರಿಯಾಕ್ಲು ಪನ್ಪೆರು ಪತ್ತನಾಜೆ ಮರಿಯಲದ ಬೆನ್ನಿಗೆ ಅಟ್ಟಣೆ ಮಲ್ಪೆರಲ ಒಂಜಿ ಗಡುತ ದಿನ ಆದುಂಡು ನೇಯ್ತ ಪೋಲಿ ಕಟ್ಟದ್ನ ತೊಡ್ವೆಲು ಮಾತ ಮರಿಯಲುಡು ಓಲುಕುಲುನೆ ಎಂದು ದುಂಬೆ ಅಟ್ಟಣೆ ಮಲ್ತುನುವ ಅಂಚದವು ಕಟ್ಟದ್ನ ತೊಡ್ವೆನೇಯ್ತ ಪೋಲಿಡು ಉಪ್ಪುನ ನೇಯಿನ ಮಾತ ಪರ್ದು ಕಾಲಿ ಪೋಲೆ ಬುಡ್ದು ಜಾಗೆ ಕಾಲಿ ಮಲ್ಪುವಗೆ ಪತ್ತನಾಜಿದ ಪುರ್ತುಗನಗ ಗುಜ್ಜೆ ಪೆಲಕಾಯಿ ಏತ್ಲ ತಿಕ್ಕು ಐನು ತಿಂದದೇ ಬಂಜಿ ದಿಂಜಾವನಕ್ಲು ದುಂಬಿತ್ತೇರು ಪೆಲತ್ತ ಮರ ಬಡವೆರ್ನ ಕಲ್ಪವೃಕ್ಷ ಆದಿತ್ತನಿಗೆ ಪತ್ತನಾಜಿಗೆ ದೇವಿರು ಇಲ್ಲಲ್ದ ಕಡೀರ ಮಗನು ತೂಕುವಿರಿಗೆ ಅಂಚಾದು ಆನಿ ಗುಜ್ಜದ ಕಜಿಪು ಮಲ್ತದು ಜೋಕ್ಲೆಗೆ ಬಂಜಾರ ತಿನ್ಪಾವಡ್ಗೆ ದೇವೇರು ತೂಕುನಗ ಕಡೀರ ಮಗೆ ದಿನ್ನ ಉಪ್ಪೋಡ್ಗೆ ಇಂಚ ಪತ್ತನಾಜೆ ತುಳುನಾಡ ಜನಮಾಣಿಲೆಗೆ ಮಾತಾದಿಟ್ಟಿಡು ತೂಪುಣಿಂದಾಂಡಲ ಒಂಜಿ ವಿಶೇಷ ಆಚರಣದ ದಿನ ಆದುಂಡು ಈ ಸರ್ತಿ ಬೇಸಿಯ 10 ಪೋಪುನಾನಿ ಮೇ 25 ಸೋಮವಾರ ಪತ್ತನಾಜದ ದಿನ ಆದುಂಡು ಪ್ರಕಟಣೆ ಆಕಾಶವಾಣಿ ರಾಷ್ಟ್ರೀಯ ಪ್ರಸಾರ ಸೇವೆ ಶುರು ಮಲ್ತದು ಸೊಲ್ಪನೆ ವರ್ಷಾಚರಣೆ ಮಲ್ತೊಂದು ಪುನಃ ಲೆಕ್ಕಡು ಕುಡ್ಲ ಆಕಾಶವಾಣಿದ ನಿಲೆಟ್ ಸ್ವರ ಸಂಭ್ರಮ ಪನ್ಪುನ ಲಘು ಸಂಗೀತ ಬೊಕ್ಕ ಜನಪದ ಸಂಗೀತ ಕಾರ್ಯಕ್ರಮ ಮೇ 25 ಸೋಮವಾರ ಬಯ್ಯ 6 ಗಂಟೆಗೂ ಕುಡ್ಲದ ಕುದ್ಮುಲ್ ರಂಗರಾವ್ ಪುರಭವನಡು ನಡಪುಡು ಮಲ್ಲ ಬಿನ್ನಿರಾದು ಲೋಕಸಭಾ ಸದಸ್ಯರ್ ಬ್ರಿಜೇಶ್ ಚೌಟ ಬಿನ್ನಿರಾದು ದುಂಬುದ ವಿಧಾನಸಭಾ ಸದಸ್ಯರ್ ಗಣೇಶ್ ಕಾರ್ಣಿಕ್ ಶಾಸಕಿ ಡಿ ವೇದವ್ಯಾಸ್ ಕಾಮತ್ ಬೊಕ್ಕ ಎಕ್ಸ್ಪರ್ಟ್ ಸಮೂಹ ಸಂಸ್ಥೆಲಿನ ಗುರ್ಕಾರರ್ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಪಾಲದೆತ್ತುನುವರೆಂದು ಆಕಾಶವಾಣಿದ ಪ್ರಕಟಣೆಡು ತೆರಿಪಾದರು ಉಂದಿತ ಇರಿತ ತುಳು ಸುದ್ದಿಲು ಸೊಲ್ಮೆಲು